ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಮನಸ್ಸಿನ ಜಗತ್ತು ತುದಿನ ಗಿರಿಗಳ ಯುಗ ನೋಡುವುದಲ್ಲದೆ ಹರುಷರುತ್ತಲ್ಲ ಮರುಗದಿರು ಬೆದರದಿರು ಕಾರುಣಿಸುತ್ತಲ್ಲ ನೀವ್ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಿ. ಒಬ್ಬೊಬ್ಬ ಖಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯ್ದು ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಂಡು ಸಂತೋಷಗೊಳ್ಳಬೇಕು. ಹೋಗಿ ಮಕ್ಕಳೇ ನಿಶ್ಚಿಂತರಾಗಿ ಅಳಬೇಡಿ. ಅಳುವ ಸುಗುರ ಸರ್ವೆ ಸಿಳುಹಿ ಬಳಿಕ ತಿಳಿದಳ ಕ್ಷಣದೊಳಗೆ ಸುಲಭವಿರುತ್ತದೆ ತನ್ನ ಮನದೊಳಗೆ ಎಂದು ಯೋಚಿಸಿ Dale, dale, tú,
ತಂದು ಕೌಶಿಗೆ ಹಾಗೆ ಹಾಗೆ ಧನುಜರನ್ನು ಗಮನಿಸುವ ಮೂಲಕ ಧರ್ಮವನ್ನು ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಲೇ ತುಂಬಿಕೊಂಡಿದೆ. ಯೋಚಿಸುವುದಲ್ಲ, ಒಂದು ಸಂಕಲ್ಪ ಮಾಡಿಬಿಡುತ್ತೇನೆ. ಏನಾಗುತ್ತದೆ ನೋಡುವ.
ಸರಿ, ಕನಕದ ಉಯ್ಯನ್ನು ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ, ಜನಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರ ಮೃಗ ಬೇಡಿಕೊಂಡು ಬರುವಂತಹ ಸಂದರ್ಭದಲ್ಲಿ ಪಡೆಗಳನ್ನು ಆಡಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ವಲೆಯನ್ನು ಬೀಸಿ ಕಾಮಗಾರನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡು ಸರಿಯಲ್ಲ. ಮಂದಮಾರುತ ಹಾಯಾಗಿ ಬೀಸುತ್ತಾ ಇದ್ದಾನೆ. ಅನುಭವವನ್ನು ಕಾಣುತ್ತಾ ಉಂಟು ನನಗಾಗಿ ಕನಕದ ಇಯಾಲೆ. ತಡ ಮಾಡುವುದಲ್ಲ.